ಅಂತಾರಾಷ್ಟ್ರೀಯ ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಉಡುಪಿ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ಜಪ್ತಿ ಮಾಡಲಾದಂಥ 1 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುಗಳನ್ನು ನ್ಯಾಯಾಲಯದ ಅನುಮತಿಯನ್ನು ಪಡೆದು ನಾಶಪಡಿಸಲಾಯಿತು. ಉಡುಪಿ ಜಿಲ್ಲೆಯ ನಂದಿಕೂರು ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಆಯುಷ್ ಎನ್ವೈರನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಘಟಕದಲ್ಲಿ ಮಾದಕ ವಸ್ತುಗಳನ್ನು ನಾಶಪಡಿಸಲಾಯಿತು. 103 ಕೆಜಿ ಗಾಂಜಾ, ಹೈಡ್ರೋವಿಕ್ ಗಾಂಜಾ 101 ಗ್ರಾಂ ಸೇರಿದಂತೆ 1 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುಗಳನ್ನು ನಾಶಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಎಸ್ಪಿ ವಿಷ್ಣುವರ್ಧನ್, ಎಎಸ್ಪಿ ಕುಮಾರಚಂದ್ರ ಹಾಗೂ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಕಳೆದ ಹಲವಾರು ವರ್ಷಗಳಲ್ಲಿ ದಾಖಲಾದ ಮಾದಕ ವಸ್ತು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಂಥ ಮಾದಕ ವಸ್ತುಗಳನ್ನು ಇವತ್ತು ನಿಯಮಾನುಸಾರ ನಾಶ ಮಾಡ್ತಾ ಇದ್ದೀವಿ. ಇದುವರೆಗೆ ನಾವು ಇವತ್ತಿನ ದಿವಸ 50 ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಂಥ ಮಾದಕ ವಸ್ತುಗಳನ್ನು ನಾವು ಇವತ್ತು ನಿಯಮಾನುಸಾರ ನಾಶ ಮಾಡ್ತಾ ಇದ್ದೀವಿ. ಇದರಲ್ಲಿ 103.340 ಗ್ರಾಮ್ಸ್ ಗಾಂಜಾ, 101 ಗ್ರಾಮ್ ಹೈಡ್ರೋವಿಕ್ ಗಾಂಜಾ, 919 MDMA ಟ್ಯಾಬ್ಲೆಟ್ಸು, 990 LSD ಸ್ಟ್ರಿಪ್ಸ್, ಇದಿಷ್ಟನ್ನು ಸಹ ನಾವಿವತ್ತು ನಾಶ ಮಾಡ್ತಾ ಇದ್ದೀವಿ. ಇದರ ಅಂದಾಜು ಮೊತ್ತ 1,28,600 ರೂಪಾಯಿ ಆಗಿರುತ್ತೆ. ಕಳೆದ 19, 20, 21ರಲ್ಲಿ 19ರಲ್ಲಿ 7 ಪ್ರಕರಣಗಳು, 20ರಲ್ಲಿ 27 ಪ್ರಕರಣಗಳು ಹಾಗೂ 21ರಲ್ಲಿ ಕಳೆದ ತಿಂಗಳವರೆಗೂ 7 ಪ್ರಕರಣ